నాకు పూర నీళ్ళు
ದೇವಿ ಪಾರ್ವತಿ ಹೀಗೆ ಬನ್ನಿ. ನಾನು ಪಾರ್ವತಿಯಲ್ಲ, ಮಂಡೋದರಿ. ನೀವೆಷ್ಟು ಹೇಳಿದರೂ ನನಗೆ ಗೊತ್ತಿದೆ. ಸರ್ವ ಸುಂದರಿಯಾದಂತಹ ನೀನೇ ಪಾರ್ವತಿ. ನಿಮಗೆ ನಾ ಮಂದೋದರಿ ಎನ್ನಬೇಕಾದರೆ ನಾನು ಹಾಗೆಯೇ ಕರೆಯುತ್ತೇನೆ. ಮತ್ತೆ ನಾನು ನನ್ನನ್ನು ವರವಾಗಿ ಪಡೆದದ್ದಲ್ಲದೆ ಪ್ರಭು ಪರಮೇಶ್ವರ ನನ್ನ ಕಣ್ತೊಪ್ಪಿಸಿದ. ವಾಸ್ತವವಾಗಿ ನೀನು ಪಾರ್ವತಿಯೇ ಅಲ್ಲ, ನಡೆ ನಡೆ ನಡೆಯಿಂದ. ನೀವು ಬನ್ನಿ ಪಾರ್ವತಿ ದೇವಿ, ಮಂದೋದರಿ ದೇವಿ, ಹೀಗೆ ಬನ್ನಿ, ಹೀಗೆ ಬನ್ನಿ. ಸರ್ವಜ್ಞಾನಿ ಮಹಾತಪಸ್ವಿಯಾಗಿದ್ದರು. ತಾಯಿಯಾದ ನನ್ನನ್ನು ಅನುಚಿತ ದೃಷ್ಟಿಯಿಂದ ನೋಡಿದೆ. ಭವಿಷ್ಯದಲ್ಲಿ ಇದೇ ನಿನ್ನ ಸರ್ವನಾಶಕ್ಕೆ ಕಾರಣವಾಗುತ್ತದೆ. ಇನ್ನೊಮ್ಮೆ ಹೀಗೆ ಮಾತೆಯ ಸ್ಥಾನದಲ್ಲಿ ಇರುವವರನ್ನು ಮೋಹದ ದೃಷ್ಟಿಯಿಂದ ನೋಡಿದರೆ ಆಗ ಇವನೊಂದಿಗೆ ರಾಮಚಂದ್ರನು ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು.